ಎಸ್ಕೆಎಸ್ಎಸ್ಎಫ್ ಸುರತ್ಕಲ್ ವಲಯ ಇದರ ವತಿಯಿಂದ ಕೃಷ್ಣಾಪುರದ 7ನೇ ಬ್ಲಾಕ್ ಈದ್ಗಾ ಮಸೀದಿಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ನಡೆಯಿತು. ಕೃಷ್ಣಾಪುರ ಬದ್ರಿಯಾ ಜುಮಾ ಮಸೀದಿಯ ಅಧ್ಯಕ್ಷ ಬಿಎಂ ಮುಮ್ತಾಜ್ ಅಲಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ನಮ್ಮ ಸಮುದಾಯದ ಹಲವಾರು ಸಂಘಟನೆಗಳು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ ಉತ್ತಮ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದು, ಯುವ ಸಮಾಜ ಉತ್ತಮ ದಾರಿಯಲ್ಲಿ ನಡೆಯುವಂತೆ ಪ್ರೇರಣೆಯನ್ನ ನೀಡುತ್ತಾ ಬಂದಿದೆ. ಇಂದು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಎಸ್ಕೆಎಸ್ಎಸ್ಎಫ್ ಕಾರ್ಯಕರ್ತರು ಈದ್ಗಾ ಮಸೀದಿ ಹಾಗೂ ರುದ್ರಭೂಮಿಯನ್ನ ಸ್ವಚ್ಛತೆ ಮಾಡುತ್ತಿರುವುದು ಶ್ಲಾಘನೀಯ ಎಂದು ಹೇಳಿದರು. ಅಲ್ಲಾಹನ ನಮ್ಮ ಹಿರಿಯರ ಮಾರ್ಗದರ್ಶನದಲ್ಲಿ ಇವತ್ತು 30-40 ವರ್ಷಗಳ ಹಿಂದೆ ನಮಗೆ ಇಷ್ಟೊಂದು ದೊಡ್ಡದಾದ ವಿಶಾಲವಾದ 5 ಎಕರೆ ಸ್ಥಳ ನಮಗೆ ಸಿಕ್ಕಿರ್ತದೆ. ಈಗ ಪರಿಸರ ನೋಡಿದರೆ ಮಂಗಳೂರಿನ ಕೇಂದ್ರ ಆ ಒಂದು ನೋಡಿದರೆ ಇವತ್ತು ಸರಿಯಾಗಿ ವ್ಯವಸ್ಥೆ ಇಲ್ಲ, ಖಬರಸ್ಥಾನ ವ್ಯವಸ್ಥೆ ಇಲ್ಲ. ಆದರೆ ಅಲ್ಲಾಹನ ಆ ಒಂದು ನಮಗೆ ಈ ಬದ್ರಿಯಾ ಜುಮ್ಮಾ ಮಸೀದಿಗೆ ನಾವು ಅದೆಷ್ಟೋ ಸಾವಿರಾರು ಎಕರೆ ಪಣಂಬೂರು ಬಂದರು ನಿರ್ವಸಿತರಿಗೆ, ಬೈಕಂಪಾಡಿ ಕೈಗಾರಿಕಾ ಪ್ರದೇಶದವರಿಗೆ ಬಿಟ್ಟುಕೊಟ್ಟು ಇವತ್ತು ಸರ್ಕಾರ ನಮಗೆ ಇಷ್ಟೊಂದು ಜಾಗ ಕೊಟ್ಟಿದೆ. ಇವತ್ತು ಇಲ್ಲಿ ಮರಣ ಹೊಂದಿದಂತಹ ನಮ್ಮ ಹಿರಿಯವರು, ನಮ್ಮ ಸಹೋದರರು ಸಹೋದರಿಯರು ಯಾವಾಗಲೂ ಈ ಪರಿಸರದಲ್ಲಿ ಖಬರಸ್ಥಾನ ಅಂತ ಹೇಳಿದ್ರೆ ಅದನ್ನು ಶುಚಿತ್ವಗೊಳಿಸುವುದು. ಇವತ್ತು ಮಸೀದಿಗಳಲ್ಲಿ ಇವತ್ತಿಗೂ ಗ್ರಾಮಾಂತರ ಪ್ರದೇಶಗಳಲ್ಲಿ ಅವರವರ ಕೆಲಸಗಳಲ್ಲಿ ಬಿಟ್ಟು ಮಸೀದಿಯನ್ನು ಶುಚಿತ್ವಗೊಳಿಸುವುದು, ಅದೇ ರೀತಿ ಮಸೀದಿಯ ಪರಿಸರವನ್ನು ಶುಚಿಗೊಳಿಸುವುದು ಎಲ್ಲ ರೀತಿಯಲ್ಲಿ ನಾವು ನೋಡ್ತಾ ಇದ್ದೇವೆ. ರಫಿ ಮಾಸ್ಟರ್ ಅವರು ಮಾತನಾಡಿ, ಸ್ವಚ್ಛತೆ ನಮ್ಮ ಮನೆಗಳಲ್ಲಿ ಆರಂಭವಾಗಿ ಎಲ್ಲಾ ಕಡೆ ವಿಸ್ತರಿಸಬೇಕಿದೆ. ಸ್ವಚ್ಛತೆ ಅವಿಭಾಜ್ಯ ಅಂಗವಾಗಿದೆ. ಸ್ವಚ್ಛತೆ ಇದ್ದಲ್ಲಿ ഗൗരവാദരಗಳು ലഭിಸುತ್ತವೆ ಎಂದು ಹೇಳಿದರು. എല്ലാം പ്രോത്സാഹനീയമായ നല്ല കാര്യമായിട്ട് ഞങ്ങൾ പരലോക ഗുണത്തുകയായിട്ട് അപ്പം അങ്ങനെ പണ്ട് ആൾമാർക്ക് നല്ല ഒരു വ്യവസ്ഥ ആക്കി കൊടുക്കുറോ. അവിടെയുള്ള കുറെ പുല്ലുങ്ങ വന്നത് മുള്ളുങ്ങ വന്നത് അതെല്ലാം എടുത്തിട്ട് ക്ലീനാക്കി കൊടുക്കുന്നത് നല്ലൊരു കാര്യമായിട്ട്. ശുചീകരണ ഇസ്ലാം വലിയൊരു ಪ್ರಾಧಾನ್ಯತೆ ಕೊಡುತ್ತವರು ಕಾರ್ಯಟಿಕರು. ಸ್ವಚ್ಛತೆಗೆ വലിയ ಮಹತ್ವ ಇಸ್ಲಾಮು ಕೊಡುತ್ತರು. അത്തഹൂറു നിസ്ഫുൽ ഈമാൻ ഉണ്ടും സല്ലല്ലാഹു അലൈഹി വസല്ലമ തങ്ങൾ പടിപാട്ടി തന്നവർ. ഈമാന്റെ പാതയേറ്റിക്കറ് ശുദ്ധി ശുചിത്വ ചെല്ലത്. അപ്പം അൽഹംദുലില്ലാഹ് ഇപ്പം ചുമ്മെല്ല പുല്ലുങ്ങ വന്നിട്ട് ബല വന്നിട്ട് എല്ലാവരും കറക്റ്റ് കാണില്ല. ഈ സൈഡ് നോക്കുമ്പോഴേറ്റിക്കറ് കുറേ കബറുങ്ങ കാണും, ഈ ഭാഗത്ത് നോക്കുമ്പോൾ ಕಬರಂಗಮೇ ಕಾಣಿಲ್ಲ. ಆ ನೆಲ ಕೈರಿ ಇನ್ಶಾ ಅಲ್ಲಾಹ್ ಅವರು ಕ್ಲೀನಿಂಗ್ ಹಾಕಿಟ್ಟು ನಲ್ಲವರು ಜಿಯಾರತ್ ಹಾಕೋ ಬಣ್ಣಕ್ಕೆ ಅವರು ವ್ಯವಸ್ಥೆ ಹಾಕಿ ಕೊಡ್ಕೋಗು ಬಾಲಕಾರಮಾರು ಬರ್ತಿರಾರು. ಅಲ್ಲಾಹು ಸುಬ್ಹಾನಹು ತಆಲ ಇವರು ಕಾರ್ಯ നല്ലൊരു കാര്യമായിട്ട് അല്ലാഹു തആല കബൂൽ ചെയ്യുമാറാകട്ടെ. അല്ലാഹു സ്വീകരിക്കട്ടെ. നല്ല നിലക്ക് ദീനിയായിട്ട് സമുദായത്തിലായിട്ട് ഖിദ്മത്താക്കുക അല്ലാഹു തആല നമുക്കെല്ലാവർക്കും തൗഫീഖ് ചെയ്ത് അനുഗ്രഹിക്കുമാറാകട്ടെ. ಕಾರ್ಯಕ್ರಮದಲ್ಲಿ ಬದ್ರಿಯಾ ಜುಮಾ ಮಸೀದಿಯ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಮುಸ್ತಫಾ ಪಾಲ್ಕನ್, ಅಲ್ ಮದ್ರಸಾ ತುಲ್ ಬದ್ರಿಯಾ ಅಧ್ಯಕ್ಷ ಮೊಹಮ್ಮದ್ ಅಲಿ ತೋಟ, ಅಬ್ದುಲ್ ರೆಹಮಾನ್, ಮಾಜಿ ಉಪಾಧ್ಯಕ್ಷ ಹಾಜಿ ಅಬ್ದುಲ್ ಸದ್ದರ್, ಪ್ರಮುಖರಾದ ಅಬ್ದುಲ್ ಹಮೀದ್ ತಾಜ್, ಹಕೀಂ ಪಾಲ್ತನ್, ರಫೀಕ್ ಇನ್ಸಾಫ್, ಎಸ್ಕೆಎಸ್ಎಸ್ಎಫ್ ಕೃಷ್ಣಾಪುರ ವಿಭಾಗದ ಅಧ್ಯಕ್ಷ ರಫೀಕುಲ್ಲಾ, ಸಾಹುಲ್ ಹಮೀದ್ ಸೂರಿಂಚೆ ಮೊದಲಾದವರು ಈ ವೇಳೆ ಉಪಸ್ಥಿತರಿದ್ದರು.